ಇದಂತೂ ನಾನು ಈ ಕ್ರೂಸಲ್ಲಿ ಬರೋದು ಸೆಕೆಂಡ್ ಟೈಮ್. ಲಾಸ್ಟ್ ಒಂದು 6 years ಬ್ಯಾಕ್ ಬಂದಿದ್ದೆ. ಇದರಲ್ಲಿ ಬೇರೆ ಬೇರೆ ಗೇಟ್ಸ್ ಇದೆ ನೋಡಿ. 9th ಇದು ಲೇಟ್ ಇದೆ ಹೊರಡ್ಲಿಕ್ಕೆ, ಆದ್ರೂ ಇವಾಗ ತಂದು ಕೂತ್ಕೊಂಡಿತ್ತು ಬೋರ್ಡಿಂಗ್ ಪಾಸ್. ಅದಾದ್ರೂ ನಿಮ್ಗೆ ತೋರಿಸುವ ಅಂತ, ಎಲ್ಲರಿಗೂ ಬರ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಸೊ ಮುಂದೆ ಹೋಗ್ಬೋದು. ಕ್ರೂಸ್ ಒಳಗಡೆ ಎಂಟ್ರಿ, ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹೋಗುವ. ನಮಸ್ಕಾರ ಎಲ್ರಿಗೂ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡ್ರೀಮ್ ಬಾಕ್ಸ್ ಕೊಡ್ಲಾ. ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಕ್ರೂಸ್ ಅಲ್ಲಿ ಡಿನ್ನರ್ ಇದೆ. ಸೊ ಹೋಗುವ, ಕ್ರೂಸ್ ಒಳಗೆ ಏನಿರುತ್ತೆ ಏನು ಎಂತ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಒಳಗಡೆ ಹೋಗೋಣ. ಇದಂತೂ ನಾನು ಈ ಕ್ರೂಸಲ್ಲಿ ಬರೋದು ಸೆಕೆಂಡ್ ಟೈಮ್. ಲಾಸ್ಟ್ ಒಂದು 6 years ಬ್ಯಾಕ್ ಬಂದಿದ್ದೆ. ಅವಾಗಂತೂ ಈ ವಿಡಿಯೋ ಬ್ಲಾಗಿಂಗ್ ಏನು ಮಾಡ್ತಿರ್ಲಿಲ್ಲ. ಇವಾಗಾದ್ರೂ ನಿಮ್ಗೆ ತೋರಿಸುವ ಅಂತ, ಎಲ್ಲರಿಗೂ ಬರ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಸೊ ಮುಂದೆ ಹೋಗ್ಬೋದು. ಸೊ ಇಲ್ಲೆಲ್ಲ ನೋಡಿದ್ರೆ ಡಿಫ್ರೆಂಟ್ ಆಗಿರೋ ಫುಡ್ ಸಿಗುತ್ತೆ. ಇದು ಎಲ್ಲ ನಮ್ಗೆ ತಿಂದ್ರೆ ಹೇಗೆ, ಇದೆಲ್ಲ ಚಾಕ್ಲೇಟ್ಸ್, ವೇಫರ್ಸ್, ಹೌದಾ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಬಟ್ ತಿಂದ್ರೆ ಗೊತ್ತಿಲ್ಲ ಏನೇನೆಲ್ಲ ಮಾಡ್ತಾರಪ್ಪ ಇಲ್ಲಿ. ಯಾವ್ದು ಸ್ವೀಟ್, ಯಾವ್ದು ಸ್ಪೈಸಿ ಏನು ಗೊತ್ತಾಗಲ್ಲ. ಮುಂದೆ ಹೋಗುವ. ಮತ್ತೊಂದೇನಂದ್ರೆ ವಿಡಿಯೋದಲ್ಲಿ ಕನ್ನಡ ಜೊತೆ ತುಳು ಕೂಡ ಮಿಕ್ಸ್ ಆಗ್ಬೋದು ಅಂತ ಹೇಳಿದ ಪ್ರಚಾರ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಫಸ್ಟ್ ಟೈಮ್ ಕನ್ನಡದಲ್ಲಿ ತೋರಿಸ್ತಾರ. ಸೊ ಎಲ್ಲರಿಗೂ ಏನ್ ಡೌಟ್ ಅಂದ್ರೆ, ಕ್ರೂಸ್ ಇದೆ ಬಟ್ ಮಾಲ್ ಒಳಗಡೆಯಿಂದ ಬರ್ತಿದ್ದೀವಿ, ಎಲ್ಲಿ ಹೋಗೋದು ಏನು ಅಂತ. ಸೊ ನಾನು ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಒಂದ್ಸಲ ಬಂದಿದ್ದೆ, ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಇಲ್ಲಿಂದ ಹೊರಗಡೆ ಎಕ್ಸಿಟ್ ಆಗುವಾಗ ಅಲ್ಲಿ ನದಿ ಇದೆ. ಸೊ ಬಂತು, ಮಾಲಿಂದ ಎಕ್ಸಿಟ್ ಆಗ್ತಿದ್ವಿ. ಸೊ ಇಲ್ಲಿ ನೋಡ್ಬೋದು, ಕ್ರೂಸ್ ತೋರಿಸ್ತೀನಿ ನೋಡಿ. ಕ್ರೂಸ್ ಅಲ್ಲಿ ಏನೆಲ್ಲ ಇದೆ, ಎಷ್ಟೆಷ್ಟು ಫುಡ್ ಐಟಮ್ಗೆ ಕಾಸ್ಟ್ ಏನಂತ ಹೋಗ್ಬರ್ತೀನಿ. ನೋಡ್ಬೋದು ಕ್ರೂಸ್ ಅಂದ್ರೆ ಸರಿ ಬರ್ಲಿಲ್ವಾ ಅಂತ ಹೇಳ್ತೀರಾ. ಅದೆಲ್ಲ ನೋಡ್ಬೋದು, ಅದೆಲ್ಲ ದೊಡ್ಡ ಶಿಪ್ಸ್ ಅಲ್ಲಿರೋದು. ಅಲ್ಲಿ ಮುಂದೆ ಕಡೆ ಕಾಣ್ತಿದೆಯಲ್ಲ, ಸೊ ದೊಡ್ಡ ಶಿಪ್ ಇದೆ. ಶಿಪ್ ಅದೆಲ್ಲ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಇದು ಟರ್ಮಿನಲ್ 21 ಅಂತ. ಸೊ 10 ನಿಮಿಷದಲ್ಲಿ ಏನೆಲ್ಲ ನೋಡ್ಕೊಂಡು ಬರ್ಬೋದು. ಅಂದ್ರೆ ಸಾರಿ, 10 ನಿಮಿಷ ಅಲ್ಲ, 15 ನಿಮಿಷ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ನೋಡು. ಸೊ ಇದು ಎಂಟ್ರೆನ್ಸ್, 7:00 ಬರುತ್ತೆ. ಹಾಗೆ ಇಲ್ಲಿ ಮುಂದೆ ನೋಡಿದ್ರೆ ದೊಡ್ಡ ಶಿಪ್ಸ್ ಇದೆ ನೋಡಿ, ತೋರಿಸ್ತೀನಿ. ಅದೆಲ್ಲ ದೊಡ್ಡ ಶಿಪ್. ಹಾಗೆ ಹಿಂದ್ಗಡೆ ಮಾಲ್ ಕೂಡ ತೋರಿಸ್ತೀನಿ ನೋಡಿ. ಸೊ ಟರ್ಮಿನಲ್ 21 ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿದೆ ಇದು ಟ್ರೆಡಿಷನಲ್ ಕಾಸ್ಟ್ಯೂಮ್. ಅವರು ಬಳಲಿ ಬೆಂಡಾಗಿ ಹೋಗಿದ್ದಾರೆ ಪಾಪ, ಹೋಗ್ಲಿ ಬಿಡಿ. ಸೊ ಏನಂದ್ರೆ ಇವಾಗ 7:15ಗೆ ಟಿಕೆಟ್ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನಮ್ದು ಲೈನ್ ಎಲ್ಲಿದೆ ಅಂತ. ಲೈನಲ್ಲಿ ನಾವು ನಿಂತಿದ್ದಲ್ಲಿ ಲೈನ್ ಸ್ಟಾರ್ಟ್. ಸೊ ಎಂಟ್ರೆನ್ಸ್ ಅಲ್ಲಿ ಇರೋದು ನಾನೇ. ನಾವೆಲ್ಲಿ ನಿಲ್ತೀವೋ ಅಲ್ಲಿಂದ ಲೈನ್ ಸ್ಟಾರ್ಟ್ ಆಗಿದೆ. ಸೊ ಇಷ್ಟು ಜನ ಇದ್ದಾರೆ, ನೋಡು ಹೋಗೋ. ಸೊ ಟಿಕೆಟ್ ಪಟ್ಟೋನಲ್ಲಿ ಸಾರಿ, ಟಿಕೆಟ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಟಿಕೆಟ್ ತೋರಿಸ್ತೀನಿ ನೋಡಿ. ಟರ್ಮಿನಲ್ 21. ಇದರಲ್ಲಿ ಬೇರೆ ಬೇರೆ ಗೇಟ್ಸ್ ಇದೆ ನೋಡಿ. 9th ಇದು ಲೇಟ್ ಇದೆ ಹೊರಡ್ಲಿಕ್ಕೆ, ಆದ್ರೂ ಇವಾಗ ತಂದು ಕೂತ್ಕೊಂಡಿರ್ತಾರೆ ಬೋರ್ಡಿಂಗ್ ಪಾಸ್. First line, second line, first line and second line. Everyone get ready. Please separate 1 ticket per 1 person, not keep together. 1 by 1 ticket, please. ಮೂವ್ ಆಗ್ತಾ ಇದೀವಿ. ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ.
ಸೊ ನಾವೇ ಮುಂದೆ ಎಸ್ ಹೋಗುವ. ಸೊ ನಮ್ದು ಕ್ರೂಸ್ ಬರ್ತಾ ಇದೆ ನೋಡ್ಬೋದು ಅಲ್ಲಿ. ನಮ್ದೇನಾ? ಇದು ನಮ್ದೇ ಹೌದು, ನಮ್ದು ಜೆಟ್ಟಿ ಬಂದಿದೆ. ಎಲ್ಲರೂ Ladies and gentlemen, welcome to Dalian Princess Cruise. We will love to help you with our best service. Chao Phraya Princess. हाथ में रखो ये वाला ग्रुप. ಹೋಗೋ ಮುಂದೆ. ರೋಷನ್ ಮೇಲೆ ಕ್ರೂಸ್ ಒಳಗಡೆ ಎಂಟ್ರಿ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹೋಗುವ. ಈಗ ಚೆಕಿಂಗ್ ಆಯ್ತು. ಅಪ್ಪರ್ ಡೆಕ್ ನಮ್ಗೆ ಅಪ್ಪರ್ ಡೆಕ್. ಥ್ಯಾಂಕ್ ಯು. ಹಾಯ್. Where? This side, right? ಬಲ್ಲಿ ರೋಷನ್. ಇದ್ರ ಒಳಗಡೆ ಎಲ್ಲ ತೋರಿಸ್ತೀನಿ. ಫಸ್ಟ್ ಒಂದು ಬಂದು ಸೀಟ್ ಇಟ್ಕೊಳ್ಳೋಣ. ಮೂಲೆ ರೋಷನ್, ಮೂಲೆ ಅಂತೆ ಸಿಟಿಯಲ್ಲಿ ಬಂದು ಕುತ್ಕೊಂಡಿದೀವಿ. ಇದ್ರ ಒಳಗಡೆ ಏನೆಲ್ಲ ಇದೆ ಅಂತ ಇಲ್ಲಿಂದ ಶೋ ಮಾಡಿ ತೋರಿಸ್ತೀನಿ. ಕಡೆ ಏನೆಲ್ಲ ಇದೆ ಅಂದ್ರೆ ತೋರಿಸ್ತೀನಿ. ನಮ್ಗೆ ಫುಡ್ ಇವತ್ತಿದ್ದು ಡಿನ್ನರ್ ಎಲ್ಲ ಇಲ್ಲ ಇದ್ರಲ್ಲೇ. ಹಾಗೆ ನೋಡಿ ಎಲ್ಲ ಜ್ಯೂಸ್ ಇದೆಲ್ಲ ಇಟ್ಕೊಂಡಿದ್ದಾರೆ. ಸ್ಟಾರ್ಟ್ ಮಾಡು. ನೋಡ್ಬೋದು ಎಲ್ಲರೂ ಬರ್ತಾ ಇದ್ದಾರೆ. ಡಿನ್ನರ್ದು ಸ್ಪೆಷಲ್ ಏನೆಲ್ಲ ಇದೆ ಅಂತ ನೋಡಿ. ಇಂಡಿಯನ್ ಫುಡ್. ಎಲ್ಲ वाला ले लो. ಸೇಮ್ ಫುಡ್ ಎರಡು ಕಡೆಯಲ್ಲಿ ಇಟ್ಟಿದ್ದಾರೆ, ಆ ಕಡೆ ಈ ಕಡೆಯಲ್ಲಿ. ಹೋಗಿ ಕುತ್ಕೊಳ್ಳೋಣ. ಅವಾಗ ವಿಡಿಯೋ ಮಾಡ್ತಿದ್ದ ಸೈಡ್ ಯಾವ್ದಂತ ತೋರಿಸ್ತೀನಿ. ಅಲ್ಲಿಂದ ಆ ಬಿಲ್ಡಿಂಗ್ ಕಂಪ್ಲೀಟ್ ಬಂದಿರ್ಲಿಲ್ಲ. ನೋಡಿ, ಅದೇ ಟರ್ಮಿನಲ್ 21 ಬಿಲ್ಡಿಂಗ್ ನೋಡ್ಬೋದು. ಇದೇ ಬಿಲ್ಡಿಂಗ್ ಹತ್ರ ನಾವು ನಿಂತ್ಕೊಂಡಿದ್ವಿ. ಎಷ್ಟು ದೊಡ್ಡದಿದೆ ಬಿಲ್ಡಿಂಗ್. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬರ್ತದೆ, ಯಾಕಂದ್ರೆ ಇವಾಗ ಕ್ರೂಸ್ ಮೂವ್ ಆಗ್ತಾ ಇದೆ. ಆ ವಾಯ್ಸ್ ಕೇಳ್ತಾ ಏನಂತ ಗೊತ್ತಿಲ್ಲ. ಬಟ್ ನಾವು ಊಟಕ್ಕೆ ಏನಂತ ಅಂದಿದ್ದೇನಂದ್ರೆ ಇದು ಟಿಕ್ಕಾ, ಸಾರಿ ತಂದೂರಿ ಚಿಕನ್. ಇಲ್ಲಿ ಪ್ರಾನ್ಸ್ ಇದೆ, ಹಾಗೆ ಇಲ್ಲಿ ಇದು ಫಿಶ್, ಮತ್ತೆ ಇದು ಮಿಕ್ಸ್ಡ್ ವೆಜಿಟೇಬಲ್ಸ್. ಸೊ ಎಲ್ಲ ಟ್ರೈ ಮಾಡುವ, ನೋಡುವ ಹೇಗಿದೆ ಅಂತ. ಈಗ ಅಲ್ಲಿ ನೋಡ್ಬೋದು ಒಂದು ದೊಡ್ಡ ಶಿಪ್ ನಿಂತಿದೆ, ಸೀ ಹಾರ್ಸ್ ಅಂತ. ಸೊ ಮೊದಲಿಗೆ ಇದು ಪ್ರಾನ್ಸ್ ಟ್ರೈ ಮಾಡುವ. ಪ್ರಾನ್ಸ್ ಅಂದ್ರೆ ಸಿಗಡಿ, ಎಟ್ಟಿ. ಇದು ನಮ್ಮ ಊರಲ್ಲಿ ಎಟ್ಟಿ ಹೇಳ್ತಾರೆ. ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ ಇಲ್ಲಿ. ಪ್ರಾನ್ಸ್ ಓಕೆ. ಹಾಗೆ ಇದು ಇದೇನಂದ್ರೆ ಫಿಶ್ ಡೀಪ್ ಫ್ರೈ ಅಂತೆ, ಚೆನ್ನಾಗಿ ಪರವಾಗಿಲ್ಲ. ಇದು ಟಿಕ್ಕಾ.
ರೇಟ್ ಎಲ್ಲ ತೊಂದರೆ ಇಲ್ಲ, ಚೆನ್ನಾಗಿದೆ. So, ಆ ಕಡೆ ನೋಡಿದ್ರೆ ಒಂದು ಕ್ರೂಸ್ ಆ ಕಡೆಯಿಂದ ಹೋಗ್ತಾ ಇದೆ. ಅದು ಸವಾಸ್ತಿ ಎಂತದ ನೇಮ್ ಇದೆ, ಸವಾಸ್ತಿ ಚೋಪ್ರಾಯ. ಸೊ ಇವಾಗ ನಮ್ದು ಊಟ ಇಷ್ಟು ಮುಗೀತು. ಇಲ್ಲಿ ನೋಡಿ, ನಾನು ನಿಮ್ಗೆ ಏನೋ ತೋರಿಸ್ತೀನಿ. ನೋಡ್ಕೊಳ್ಬಹುದು, ಹಿಂದ್ಗಡೆ ಯಾರೋ ಕೂತಿರ್ತಾರೆ ಇದೆ, ಅಷ್ಟು ದೂರದಲ್ಲಿದೆ. ಸ್ವಲ್ಪ ನೋಡ್ಬೋದು ಬೇರೆ ಕ್ರೂಸ್ ಇದೆಲ್ಲ ಯಾವ ಥರ ಇದೆ ಅಂತ. ಸೊ ನಾನು ಇವಾಗ ಏನಂದ್ರೆ ಡೆಕ್ಕಿನ ಮುಂದ್ಗಡೆ ಬಂದಿದ್ದೀನಿ ನೋಡಿ. ಮತ್ತೊಂದು ವಿಷಯ ಏನಂದ್ರೆ ಅಲ್ಲಿ ಹಿಂದ್ಗಡೆ ಕಾಣ್ತಿರೋದು ಬಾರ್ ಕೌಂಟರ್. ಸೊ ಒಂದು ಬಿಯರ್ ಪ್ರೈಸ್ ಬಂದ್ಬಿಟ್ಟು ಅಪ್ರಾಕ್ಸ್ 600 ರೂಪಾಯಿ ಒಂದು ಸಣ್ಣ ಪಿಂಟ್ಗೆ. ಸೊ ನೋಡ್ಕೊಂಡ್ ಬರಕ್ಕೆ ಏನಾಗ್ಲಿಕ್ಕಿಲ್ಲಲ್ಲ, ಕುಡಿದ್ರೆ ಮಾತ್ರ ದುಡ್ಡು. ಸೊ ನೋಡ್ಕೊಂಡ್ ಬಂದ್ವಿ, ಮಸ್ತ್ ತುಂಬಾ ಕಾಸ್ಟ್ಲಿ ಇದೆ. ಸೊ ಇಲ್ಲಿ ನೋಡ್ಬೋದು ಏನಂದ್ರೆ ಬೇರೆ ಬೇರೆ ಟೈಪ್ ಅದೇ ಈ ಜೆಟ್ಟಿ ಹೇಳ್ತಾರೆ ಇದಕ್ಕೆ. ಸೊ ಬೇರೆ ಬೇರೆ ಅಲ್ಲಿ ಒಂದು ನೋಡಿ, ಅದೊಂದು ಡಿಫ್ರೆಂಟ್ ಇದೆ. ಬೇರೆ ತರದ್ದು ಒಂದೊಂದ್ ತರ ಬೋಟ್ ಅದು ನೋಡಿ, ಅದೊಂದು ಡಿಫ್ರೆಂಟ್ ಆಗಿದೆ. ನೋಡಿ ನೈಟ್ ಯಾವ ತರ ಇದೆ ಅಂತ. ಒಂದ್ಸಲದ್ದು ಆಯ್ತು ಲೈಟ್ ಫುಡ್. ಇವಾಗ ಏನಂದ್ರೆ ಇದು ಚಿಕನ್ ಬಿರಿಯಾನಿ, ಚಿಕನ್ ಕಡಾಯಿ ಮತ್ತೆ ಅವಾಗ್ಲದೇ ಸಿಗಡಿ ಟ್ರೈ ಮಾಡುವ. ಅಣ್ಣವ್ರು ಫುಲ್ ಏನೆಲ್ಲ ತಗೊಂಡ್ ಬಂದಿದ್ದಾರೆ ಅಂದ್ರೆ. ಸೊ ಇದು ಹೋಗ್ತಾನೆ ಇದೆ, ಮುಂದೆ ಹೋಗಿ ಟರ್ನ್ ಹಾಕಿ ವಾಪಸ್ ಹಿಂದ್ಗಡೆ ಹೋಗುತ್ತೆ. ನೋಡುವ. ಆ ಬೋಟ್ ಮೇಲೆ ಡ್ಯಾನ್ಸ್ ಎಲ್ಲ ಆಗ್ತದೆ ನೋಡಿ, ಡ್ಯಾನ್ಸ್ ಎಲ್ಲ ಆಗ್ತದೆ ಅದರಲ್ಲಿ. ಹೋದ್ ಸರ್ತಿ ನಾನು ಬರುವಾಗ ಈ ಕಡೆ ಗೇಟ್ ಇಂದ ಬಂದಿರೋದು ನೋಡಿ, ಯಾಕಂದ್ರೆ ಬೇರೆ ಬೇರೆ ಗೇಟ್ ಇತ್ತು. ಸೊ ಈ ಕಡೆ ಗೇಟ್ ಇಂದ ಬಂದಿರೋದು. ನಂಗೆ ಇವಾಗ ಅಲ್ಲಿಯ ಅದಕ್ಕೆ ಕಾರಂಜಿ ನೋಡುವಾಗ ನೆನಪಾಯ್ತು. ಲಾಸ್ಟ್ ಟೈಮ್ ಇಲ್ಲಿಂದ ಬಂದಿದ್ದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದು ಅಂದ್ರೆ ಈ ಕಡೆಯಿಂದನೂ ಒಂದು ಗೇಟ್ ಇದೆ ಬೋಟ್ಗೆ ಹೋಗ್ಲಿಕ್ಕೆ. ಹಾಗೆಲ್ಲ ಮೇಲೆ ಬಿಲ್ಡಿಂಗ್ ನೋಡಿ ಯಾವ ತರ ಇದೆ ಅಂತ. ಇಷ್ಟೆಲ್ಲ ನಾನ್ ವೆಜ್ ತಿನ್ನ ನಂತರ ಸ್ವಲ್ಪ ಫ್ರೂಟ್ಸ್ ಆದ್ರೂ ತಿನ್ನುವಂತ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬ್ರಿಡ್ಜ್ ನೋಡ್ಬೋದು. ಹಾಗೆ ಇನ್ನು ನಿಮ್ಗೊಂದು ಐಕಾನಿಕ್ ವ್ಯೂ ತೋರಿಸ್ತೀನಿ ನೋಡಿ. ಇದೆ ನೋಡಿ, ಅಲ್ಲಿ ನಾನು ಹೋಗ್ತಾರ ನಿಂತ್ಕೊಂಡೆ, ಬಟ್ ಇಲ್ಲೇ ತಿಳಿಸಿದ್ರು ಅದಕ್ಕೋಸ್ಕರ.
ಒಂದು ರೌಂಡ್ ಹೋಗಿ ಬರ್ತೀವಿ, ಹಾಗೆ ಒಂದು ಏನಂದ್ರೆ ಡಿನ್ನರ್ ಎಲ್ಲ ಆಯ್ತು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಆಗೋರು ಹಾಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತೇನೆ, ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿಯಾ.